ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ನಗರ ಭಾಗದಲ್ಲಿ ಪ್ರತಿದಿನ ನಡೆಯುವ ಅಪಘಾತ ಸಾವು ನೋವು ತಪ್ಪಿಸಲು ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣಕ್ಕೆ ಆಗ್ರಹಿಸಿ ಬ್ರಹ್ಮಾವರ ಭಾಗದ 33 ನಾನಾ ಸಂಘಟನೆಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬ್ರಹ್ಮಾವರ ಎಸ್ಎಂಎಸ್ ಕಾಲೇಜು ಬಳಿಯಿಂದ ತಾಲೂಕು ಆಡಳಿತ ಸೌಧದ ತನಕ ಸಹಸ್ರಾರು ಜನರು ಶಾಂತಿಯುತ ಜಾಥಾ ಮೂಲಕ ಸಾಗಿ ಬಂದು ತಾಲೂಕಾಡಳಿತ ಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಸೈಂಟ್ ಸಿರಿಯನ್ ಚರ್ಚ್ ಧರ್ಮಗುರುಗಳಾದ ಫಾದರ್ ಎಂ.ಸಿ. ಮಥಾಯಿ, ಎಸ್ಎಂಎಸ್ ಕಾಲೇಜಿನ ಪ್ರಿನ್ಸಿಪಾಲ್ ರಾಬರ್ಟ್ ರೋಡ್ರಿಗಸ್, ಅಭಿಲಾಷ್ ಹಂತೆ, ಫಾದರ್ ಡೇವಿಡ್ ಕ್ರಾಸ್ತಾ, ಬಿರ್ತಿ ರಾಜೇಶ್ ಶೆಟ್ಟಿ, ಅಲ್ವಿನ್ ಅಂದಾದ್ರೆ, ಬ್ರಹ್ಮಾವರದ ನಾನಾ ಸಂಘಟನೆಗಳ ಪ್ರಮುಖರು, ಹಿರಿಯ ನಾಗರಿಕರು, ರೋಟರಿ, ಲಯನ್ಸ್ ಸೇರಿದಂತೆ ಸಹಸ್ರಾರು ಮಂದಿ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಬಳಿಕ ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆಯವರಿಗೆ ಶಿಕ್ಷಣ ಸಂಸ್ಥೆ ಮತ್ತು ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರ ಪರವಾಗಿ ಮನವಿಯನ್ನ ನೀಡಲಾಗಿತ್ತು. ಬ್ರಹ್ಮಾವರ ಪೊಲೀಸ್ ವೃತ್ತ ನಿರೀಕ್ಷಕ ದಿವಾಕರ್ ಸೂಕ್ತ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ರು. ನಾನು ಶಾಲೆಗೆ ಹೋಗಿ ಬರ್ತೇನೆ, ಸಮ್ಮರ್ ಕ್ಯಾಂಪ್ ಅನ್ನು ಪೂರೈಸ್ಕೊಂಡು ಬರ್ತೇನೆ ಅನ್ನುವಂಥದ್ದಾಗಿ ನಡ್ಕೊಂಡು ಖುಷಿಯಿಂದ ಹೋಗ್ತಾ ಇತ್ತು. ಮಧ್ಯಾಹ್ನ ಬಂದು ನನ್ನ ತಾಯಿಯೊಂದಿಗೆ ತನ್ನ ಆ ಸಮ್ಮರ್ ಕ್ಯಾಂಪಿನ ಗಮ್ಮಲ್ಲಿ ನಡೆದಂತ ವಿಚಾರವನ್ನು ತನ್ನ ತಾಯಿಗೆ ಹೇಳಬೇಕು ಅನ್ನುವಂತ ಒಂದು ಪ್ರೀತಿಯಿಂದ ಆ ಮಗು ಆ ಶಾಲೆಗೆ ಹೋಗಿತ್ತು. ಈ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಮೂಲಕ ತಹಶೀಲ್ದಾರರು ಬ್ರಹ್ಮಾವರ ಪರಿಸರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಆಗುವ ಅವಘಡಗಳ ಬಗ್ಗೆ ಬ್ರಹ್ಮಾವರ ತಾಲೂಕು ಕೇಂದ್ರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಬ್ರಹ್ಮಾವರ ಅತಿ ವೇಗವಾಗಿ ಬೆಳೆಯುವ ತಾಲೂಕಾಗಿದ್ದು ಅದರ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋಗುತ್ತದೆ. ಈ ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ನಿರಂತರವಾಗಿ ವಾಹನ ಅಪಘಾತಗಳು ಹೆಚ್ಚುತ್ತವೆ. ಘಟನೆ ನಡೆದೋಗ್ಬಿಡ್ತು. ನಿನ್ನೆ ನಾನು ಇರಲಿಲ್ಲ, ಬೆಂಗಳೂರಿನಲ್ಲಿದ್ದೆ. ಆ್ಯಕ್ಚುಲಿ ಕೇಳಿ ತುಂಬ ಬೇಸರ ಆಯಿತು. ನಿನ್ನೆ ಏಪ್ರಿಲ್ 1 ಮೂರ್ತಿಯ ದಿನ ಆ ವಿಷಯ ಸುಳ್ಳಾಗಬಾರ್ದು ಅಂತ ನಾನು ದೇವರ ಕೇಳ್ಕೊಂಡೆ. ಬಟ್ ಅದು ಸುಳ್ಳಲ್ಲ, ನಿಜ ಆಗಿದೆ. ಇನ್ನು ಮುಂದೆ ಆ ಥರ ಆಗ್ಬಾರ್ದು. ನಾನು ಈಗಾಗಲೇ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಬಂದು ಸ್ಥಳ ಭೇಟಿ ನೀಡಿದ್ದಾರೆ. ನಾನು ಈಗಷ್ಟೇ ಡಿ ಸಿ ಮೇಡಮ್ ಹತ್ರ ಮಾತಾಡಿದೆ. ಅದು SMS ಇಂದ ಅಲ್ಲಿ ಗುಂಪುಗಟ್ಟೆವರೆಗೂ ಆ ಸರ್ವಿಸ್ ರೋಡನ್ನು ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟಲ್ SMS ನ್ಯೂಸ್ ತನಕ ರಸ್ತೆ ಆದ್ರೆ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ಮೆಚ್ಚುತ್ತೇವೆ. ದಯವಿಟ್ಟು ತಾವೆಲ್ಲರೂ ಇಲ್ಲಿಂದ ನಾವು ಈಗಾಗಲೇ ಘೋಷಣೆ ಆಗಿದೆ. 12ನೇ ತಾರೀಕಿಗೆ ನಾವು ಬ್ರಹ್ಮಾವರ ಬಂದ್ ಮಾಡಿ ಭಕ್ತವತ್ತದಲ್ಲಿ ಹೋರಾಟ ಮಾಡ್ತೇವೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.